ಮುಂಭಾಗದ ಶ್ರೀ ಗೋರಕ್ಷನಾಥ್ ಹಾಲ್ ಬಿಲ್ಡಿಂಗ್ನಲ್ಲಿ ಸಿಎಸ್ಸಿ ಸಂಸ್ಥೆಯ ಸೇವಾ ಸಿಂಧು ಡಿಜಿಟಲ್ ಸೇವೆಯನ್ನು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಉದ್ಘಾಟಿಸಿದರು. ಮಂಗಳೂರಿನ ಕದ್ರಿ ಪಾರ್ಕ್ ಮುಂಭಾಗದ ಶ್ರೀ ಗೋರಕ್ಷನಾಥ್ ಹಾಲ್ ಬಿಲ್ಡಿಂಗ್ನಲ್ಲಿ ಸಿಎಸ್ಸಿ ಸಂಸ್ಥೆಯ ಸೇವಾ ಸಿಂಧು ಡಿಜಿಟಲ್ ಸೇವೆಯನ್ನು ಮಂಗಳೂರು ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್ ಉದ್ಘಾಟಿಸಿದರು. ಶಾಸಕರು ಲೋಕಾರ್ಪಣೆ ಮಾಡ್ತಿದ್ದಾರೆ. ಎಲ್ಲ ಅತಿಥಿಗಳು ಶುಭಾಶಯ ನೀಡಬೇಕಾಗಿ ವಿನಂತಿ ಮಾಡಿದ್ದಾರೆ. ಈ ವೇಳೆ ಮಾತನಾಡಿದ ಮಂಗಳೂರಿನ ದಕ್ಷಿಣ ಶಾಸಕ ವೇದವ್ಯಾಸ್ ಕಾಮತ್, ಸರ್ಕಾರಿ ಸೌಲಭ್ಯ ಜನರಿಗೆ ಅತಿ ಸುಲಭವಾಗಿ ತಲುಪಲು ಈ ಡಿಜಿಟಲ್ ಸೇವಾ ಕೇಂದ್ರ ಸಹಕಾರಿ ಆಗಲಿದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಹಲವು ಯೋಜನೆಗಳಿಗೆ ಆನ್ಲೈನ್ ಅರ್ಜಿ ಹಾಕಬೇಕಾಗಿದೆ. ಅಧಿಕಾರಿಗಳ ಕೆಲಸವೂ ಸುಲಭವಾಗಲಿದೆ. ಸಿಎಸ್ಸಿ ಸಂಸ್ಥೆಯ ಮೂಲಕ ಜನರಿಗೆ ಉತ್ತಮ ಸೇವೆ ಸಿಗುವಂತಾಗಲಿ ಎಂದು ಶುಭ ಹಾರೈಸಿದರು. ಈ ಒಂದು ಶುಭ ಸಂದರ್ಭದಲ್ಲಿ ಅಶ್ವಥ್ ಕೊಟ್ಟಾರಿ ಅವರು ಸಮಾಜಕ್ಕೆ ಇನ್ನಷ್ಟು ಸೇವೆಯನ್ನು ಕೊಡಬೇಕು ಅಂತ ಒಂದು ಚಿಂತನೆಯಲ್ಲಿ ಇವತ್ತು ವಿಶೇಷವಾದ ಡಿಜಿಟಲ್ ಸೇವಾ ದಾಖಲೆಗಳನ್ನು ಒದಗಿಸಿಕೊಡುವಂಥ ಒಂದು ಕೇಂದ್ರವನ್ನು ಇವತ್ತಿಲ್ಲಿ ಪ್ರಾರಂಭಿಸಿದ್ದಾರೆ. ಹಾಗಾಗಿ ಅಶ್ವಥ್ ಕೊಟ್ಟಾರಿ ಅವರ ಸುಪುತ್ರಿಗೆ ನಾನು ವಿಶೇಷವಾಗಿ ಅವರ ಜನ್ಮದಿನಕ್ಕೆ ಶುಭಾಶಯಗಳನ್ನು ಕೂಡ ಈ ಸಂದರ್ಭದಲ್ಲಿ ವಿಶೇಷವಾಗಿ ಹೇಳ್ತಾರೆ. ಇವತ್ತು ತಾವು ನೀತಿನಗರದ ಅಂಗನವಾಡಿ ಕೇಂದ್ರಕ್ಕೆ ವಿಶೇಷವಾದ ನೀರಿನ ಶುದ್ಧದ ವ್ಯವಸ್ಥೆಗಳಿಗೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದೀರಿ. ಹಾಗಾಗಿ ನಿಮ್ಮ ಸುಪುತ್ರಿಗೆ ದೇವರು ಆರೋಗ್ಯ ಆಯುಷ್ಯವನ್ನು ಕಲ್ಪಿಸಿಕೊಳ್ಳಿ. ಇದೇ ರೀತಿಯ ಉತ್ತಮ ಹವ್ಯಾಸವನ್ನು ನಾವು ಬೆಳೆಸಿಕೊಳ್ಳಿ. ಇವತ್ತಿನ ದಿನಗಳಲ್ಲಿ ಪ್ರತಿಯೊಂದು ವ್ಯಕ್ತಿಗಳಿಗೆ ಬಹಳ ಅಗತ್ಯ ಇರುವಂಥದ್ದು ದಾಖಲೆಗಳು ಪ್ರತಿಯೊಂದು ವ್ಯವಸ್ಥೆಗೆ ಇವತ್ತು ಅಗತ್ಯ ಇರುವಂಥದ್ದು. ಅದರಲ್ಲಿ ಕೂಡ ಬೇರೆ ಬೇರೆ ದಾಖಲೆಗಳು, ಅದು ಆಧಾರ್ ಕಾರ್ಡ್ನಿಂದ ಹೊಂದಿರ್ಬೋದು, ಆಯುಷ್ಮಾನ್ ಭಾರತ್ ಇರ್ಬೋದು, ಕೃಷಿ ಸಮ್ಮಾನ್ ಪತ್ರ ಇರ್ಬೋದು, ಹಾಗೆ ಬೇರೆ ಬೇರೆ ಡಿಜಿಟಲ್ ಸೇವಾ, ಇವನ್ ಇಲ್ಲಿ RTCಯ ಕಾಪಿಯನ್ನು ಕೂಡ ತೆಗೆದುಕೊಳ್ಳುವಂಥ ದೃಷ್ಟಿಯಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥ ದೃಷ್ಟಿಯಲ್ಲಿ ಬಹಳ ವಿನೂತನವಾದ ಡಿಜಿಟಲ್ ಸೇವಾ ಕೇಂದ್ರ ಇಲ್ಲಿ ಉದ್ಘಾಟನೆಯಾಗಿದೆ. ನಾನು ಮಂಗಳೂರಿನ ಜನತೆಗೆ ವಿಶೇಷವಾಗಿ ಪ್ರಾಮಾಣಿಕವಾಗಿ ಜನರನ್ನು ಮನವಿಯನ್ನು ಮಾಡಿಕೊಡ್ತೇನೆ. ತಾವುಗಳು ಇಲ್ಲಿ ಬಂದು ಏನೆಲ್ಲ ದಾಖಲೆಗಳು ತಮಗೆ ಬೇಕಾಗಿದೆ ಅದಕ್ಕೆ ಬೇಕಾದಂಥ ಸಂಬಂಧಿತ ದಾಖಲೆಗಳನ್ನು ಕೊಟ್ಟು ಆ ಒಂದು ಡಾಕ್ಯುಮೆಂಟನ್ನು ಪಡ್ಕೊಳ್ಬೇಕು ಅಂತ ಹೇಳುವಂಥದ್ದು ನಾನು ವಿಶೇಷವಾಗಿ ಮಂಗಳೂರಿನ ಜನತೆ ವತಿಗೆ ನಾನು ಪ್ರಾರ್ಥನೆಯನ್ನು ಕೂಡ ಮಾಡ್ತಾ ಇದ್ದೇನೆ. ಜಾತಿ ಪ್ರಮಾಣ ಪತ್ರ ಇದೆ, ಇದೆಲ್ಲ ಹೆಚ್ಚಿನ ಇಂಥದ್ದೆಲ್ಲ ಹೆಚ್ಚಿನ ಮಂಗಳೂರಿನ ಜನತೆಗೆ ಉಪಯೋಗ ಬೀಳುವಂಥ ದಾಖಲಾತಿಗಳು, ಆದಾಯ ಪ್ರಮಾಣ ಪತ್ರ ಇದೆಲ್ಲವೂ ಇದೆ. ಇಂಥದ್ದೆಲ್ಲವನ್ನು ಉಪಯೋಗ ಮಂಗಳೂರು ಜನತೆಗೆ ಜಾಸ್ತಿಯಾಗಿ ಬೀಳ್ತದೆ. ಇದೆಲ್ಲವನ್ನ ಹೆಚ್ಚಿನ ಕಡೆಗಳಲ್ಲಿ ನೀವು ದೊರಕಿಸಿಕೊಡುವಂಥದ್ದು. ನಾನು ಹೇಳ್ತೇನೆ, ನೀವು ವಾರ್ಡ್ ಮಟ್ಟದಲ್ಲಿ ಬೂತ್ ಮಟ್ಟಗಳಲ್ಲಿ ಮನೆಗಳಿಗೆ ಹೋಗಿ ಈ ಒಂದು ಪ್ಯಾಂಪ್ಲೆಟನ್ನು ಕೊಟ್ಟು ಜನರಿಗೆ ಈ ರೀತಿಯ ಸೇವೆ ಇಲ್ಲಿ ಲಭ್ಯ ಇದೆ ಅಂತ ಹೇಳಿಸಿಕೊಂಡ್ರೆ ಹೆಚ್ಚಿನ ಜನರು ಇಲ್ಲಿ ಬಂದು ತಮ್ಮಿಂದ ಈ ಸಹಕಾರವನ್ನು ಪಡ್ಕೊಳ್ಳುವಂಥ ರೀತಿಯಲ್ಲಿ ಆಗ್ತದೆ ಅಂತ ಹೇಳೋದನ್ನು ನಾವು ಭಾವಿಸ್ತಾ ಇದ್ದೇವೆ.
ಕಾರ್ಯಕ್ರಮದಲ್ಲಿ ಸಿಎಸ್ಸಿ ಸೇವಾ ಕೇಂದ್ರದ ಜಿಲ್ಲಾ ವ್ಯವಸ್ಥಾಪಕ ಸವಿನ್ ಬಿಎಸ್, ಪಾಲಿಕೆ ಸದಸ್ಯರಾದ ಕಿಶೋರ್ ಕೊಟ್ಟಾರಿ, ಎಚ್ಕೆ ಪುರುಷೋತ್ತಮ್, ಬಾಲಕೃಷ್ಣ ಕೊಟ್ಟಾರಿ ಪ್ರಮುಖರು ಉಪಸ್ಥಿತರಿದ್ದರು.